ಹಾಸನ ಜಿಲ್ಲೆಯಲ್ಲೂ ಸರ್ಕಾರದ ಆದೇಶದಂತೆ ವಾರಾಂತ್ಯದ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿದರು. ಅವರು ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 0.36ರಷ್ಟಿದೆ. ಪ್ರತಿದಿನ 3,500 ಮಂದಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಆಗ್ತಾ ಇದೆ. 99% ಮಂದಿ ಮೊದಲ ಡೋಸ್ ಅನ್ನು ಪಡೆದಿದ್ದಾರೆ. 85% ಮಂದಿ ಎರಡನೇ ಡೋಸ್ ಲಸಿಕೆಯನ್ನ ಪಡೆದಿದ್ದಾರೆ. ಜನವರಿ 19ರವರೆಗೆ ರ್ಯಾಲಿ, ದರಡಿ, ಮುಷ್ಕರ ನಿಷೇಧವನ್ನ ಮಾಡಲಾಗಿದೆ. ತುರ್ತು ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ಇರುತ್ತದೆ. ಜಿಲ್ಲೆಯಲ್ಲಿ ಅನಗತ್ಯ ಓಡಾಟಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ನೀವು ವರದಿಗಳನ್ನು ಗಮನಿಸಿದ್ದೀರ. ಒಂದು ವಾರ ಏನು ಜಾಸ್ತಿ ಇಲ್ಲ. ನಾಳೆ ನಾಡಿದಲ್ಲಿ ಒಂದು ವಾರ ಬಂದ್ಬಿಡ್ತದೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ 111 ಕೇಸ್ಗಳು, ಉಡುಪಿನಲ್ಲಿ 88 ಕೇಸ್ಗಳಿದೆ. ನಮ್ಮಲ್ಲಿ ನಿನ್ನೆ 21 ಕೇಸು, ಮೊನ್ನೆ 15 ಕೇಸನ್ನು ಬಂದಿದೆ. ಸೊ ಇದನ್ನು ನಾವು ಲಘುವಾಗಿ ಪರಿಗಣಿಸೋಕ್ಕೆ ಸಾಧ್ಯ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕ್ರಮಗಳನ್ನು ತಗೋಬೇಕು. ಆಮೇಲೆ ಇದು ರಾಜ್ಯ ಸರ್ಕಾರದ ಆದೇಶ. ಸೊ ಇನ್ನು ಇದು ಹಬ್ಬುವುದು ನಮ್ಮ ಡೆಲ್ಟಾ ವೈರಸ್ಗಿಂತ 4-6 ಪಟ್ಟು ಹೆಚ್ಚು ವೇಗದಲ್ಲಿ ಹಬ್ಬುತ್ತೆ ಅಂತ ಇರೋದ್ರಿಂದ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸ್ತೀವಿ. ವೀಕೆಂಡ್ ಕರ್ಫ್ಯೂನಲ್ಲಿ ತುರ್ತು ಸೇವೆ, ಅವಶ್ಯಕ ಸೇವೆ ಬಿಟ್ಬಿಟ್ಟು ರಾತ್ರಿ ಯಾರೂ ಹೋಗೋಗಿಲ್ಲ. ಸೊ ಇದೊಂದು ಪೂರ್ಣ ಇದಿದೆ. ನಾವು ಸಾರ್ವಜನಿಕ ಉದ್ಯಾನಗಳನ್ನು ಮುಚ್ಚಿರಬೇಕು. ಆಮೇಲೆ ಈಗಾಗಲೇ ವೀಕೆಂಡ್ಸ್ನಲ್ಲಿ ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳಲ್ಲಿ ಆಹಾರವನ್ನು ಮನೆಗೆ ತೆಗೆದುಕೊಂಡು ಹೋಗಲು ಮಾತ್ರ ಅನ್ನತಕ್ಕದ್ದು ಇವೆಲ್ಲರೂ ನಮಗೆ ಕೊಟ್ಟಿದ್ದಾರೆ. ತುರ್ತು ವ್ಯವಸ್ಥೆಗಳನ್ನು ಹೊರತುಪಡಿಸಿ ಉಳಿದನ್ನೆಲ್ಲ ನಿರ್ಬಂಧ. ಬಸ್ಸುಗಳೆಲ್ಲ ಸಂಚಾರ